ಇಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ವಿಶೇಷ ಹುಲಿಗಳು ವೇದಿಕೆಯಲ್ಲಿ ಬಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಆದರೆ ಈ ಹುಲಿಗಳನ್ನ ನೋಡೋದಕ್ಕೆ ಇವತ್ತು ಉದ್ಯಮ ರಂಗದ ಹುಲಿಗಳು, ರಾಜಕೀಯ ರಂಗದ ಹುಲಿಗಳು, ಸಿನಿಮಾ ರಂಗದ ಹುಲಿಗಳು ನಮ್ಮ ಜೊತೆಗೆ ಆ ವೇದಿಕೆಯಲ್ಲಿ ಜೊತೆ ಆಗ್ತಾ ಇದ್ದಾರೆ. ಅದರಲ್ಲಿ ಇಲ್ಲಿ ಕೂತಿರುವಂತಹ ಎಲ್ಲರೂ ಕೂಡ ಇಲ್ಲಿವರೆಗೂ ಕೂಡ ಕೂತಿದ್ರು. ಈಗ ಎಲ್ಲರ ಕುತ್ತಿಗೆ ಒಂದ್ ಸ್ವಲ್ಪ ಮೇಲಕ್ಕೆ ಹೋಗ್ತಾ ಇದೆ ಅಂದ್ರೆ ಅದಕ್ಕೆ ಅರ್ಥ ವೇದಿಕೆ ಮೇಲೆ ನಮ್ಮೆಲ್ಲರ ಒಂದು ನೆಚ್ಚಿನ ನಟ, ನಮ್ಮೆಲ್ಲರ ಗಮನವನ್ನ ಸೆಳೆಯುವಂಥವ್ರು, ಗುಳಿಕೆನ್ನೆಯ ಹುಡುಗ, ಪಂಚರಂಗಿ ಪಾಂಪಾಮ್ ಅಂತ ಹೇಳಿಕೊಂಡು ಹಲವಾರು ರಂಗಿನ ಸಿನಿಮಾಗಳನ್ನ ಕನ್ನಡದಲ್ಲಿ ನಮಗೆ ಕೊಟ್ಟು ನಮಗೆಲ್ರಿಗೂ ನಗಿಸುತ್ತಾ, ನಮ್ಮನ್ನ ಅಳಿಸುತ್ತಾ, ನಮಗೆಲ್ರಿಗೂ ಕೂಡ ವಿಶೇಷ ಮನೋರಂಜನೆ ಕೊಟ್ಟವರು. ಅದಕ್ಕಿಂತ ಹೆಚ್ಚಾಗಿ ಪುತ್ತೂರಿನ ಮಣ್ಣಿಗೂ ಇವರಿಗೂ ಸಂಬಂಧವಿದೆ, ತುಂಬಾ ಇದೆ. ದಿಗಂತ್ ಅವರಿಗೆ ಜೋರಾದ ಚಪ್ಪಾಳೆ, ಸ್ವಾಗತವನ್ನ ಕೋರಿ ಪುತ್ತೂರು. ಮತ್ತೊಂದು ವಿಷಯ, ದಿಗಂತ್ ಅವರು ಬರ್ತಾರೆ ಅಂತಾನೆ ಸುಮಾರು 2-3 ಗಂಟೆಯಿಂದ ಕಾದು ಕುಳಿತಿರ್ತಕ್ಕಂಥ ಗುಳಿಕೆನ್ನೆಯ ಚೆಲುವೇರಿಲಿದ್ದಾರೆ. ಯಾರೆಲ್ಲ ದಿಗಂತ್ ಬರೋದಕ್ಕೆ ವೇಟ್ ಮಾಡ್ತಾ ಇದ್ರು, ಒಮ್ಮೆ ಚಪ್ಪಾಳೆ ಕೊಡಿ ನೋಡೋಣ. ದಿಗಂತ್ ಬರಬೇಕು ಅಂತ ವೇಟ್ ಮಾಡ್ತಿದ್ದವ್ರು ಚಪ್ಪಾಳೆ ಕೊಡಿ ಜೋರಾಗಿ. ನೋಡಿ, ಇದು ಪುತ್ತೂರಲ್ಲಿ ನಮ್ಮ ಕನ್ನಡದ ಅತ್ಯಂತ ಪ್ರತಿಭಾನ್ವಿತ ನಟ ದಿಗಂತ್ರವರ ಆಗಮನ ಪಿಲಿಕೊಪ್ಪು 2023 ನಿಮ್ಮ ಒಂದು ಆಗಮನಕ್ಕಾಗಿ ಎಲ್ಲ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ನಮ್ಮೆಲ್ಲರ ಈಗಾಗಲೇ ಹಲವಾರು ಚಲನಚಿತ್ರ ನಟನೆಯಲ್ಲಿ ಜನಮನ್ನಣೆಯನ್ನು ಪಡೆದಿರುವಂತಹ ವ್ಯಕ್ತಿ. ಪುತ್ತೂರಿಗೂ ಅವರಿಗೂ ಒಂದು ಸಂಬಂಧ ಇದೆ. ಇವತ್ತು ಎಲ್ಲರೂ ಕೂಡ ಮಹಿಳೆಯರಿಗೆ, ಕಿರಿಯರಿಂದ ಹಿಡಿದು ಹಿರಿಯರವರೆಗೂ ಕೂಡ ಒಂದು ಕ್ರಶ್ ಅಂತ ಹೇಳ್ಬೋದು. ಅವ್ರನ್ನ ನೋಡಿದರೆ ಚಾಕ್ಲೇಟ್ ಬಾಯ್ ಅಂತಲೇ ಕರೀತಾರೆ ಅವರನ್ನ. ಹಾಗಾಗಿ ಈ ಒಂದು ಪುಣ್ಯ ಮಣ್ಣಿಗೆ, ಮಹಾಲಿಂಗೇಶ್ವರ ದೇವರ ಮಣ್ಣಿಗೆ ಇವತ್ತು ಅಷ್ಟು ದೂರದಿಂದ ಚಲನಚಿತ್ರ ನಟರಾದಂತಹ ಶ್ರೀಯುತ ದಿಗಂತ್ರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದಾನೆ. ವೇದಿಕೆಯಲ್ಲಿ ಬಹುಶಃ ಇವರಿಗೆ ಪರಿಚಯದ ಅಗತ್ಯ ಇಲ್ಲ. ಯಾಕಂತ ಹೇಳಿದ್ರೆ ಮನೆಯ ಪ್ರತಿಯೊಂದು ಮೂಲೆಯಲ್ಲೂ, ವಿಶ್ವದ ಪ್ರತಿ ಮೂಲೆಯಲ್ಲೂ ಕೂತು ಇವರನ್ನು ವೀಕ್ಷಿಸಿದಂತಹ ಜನರು ಎಷ್ಟೋ ಜನ ಇದ್ದಾರೆ. ಮಂಡ್ಯದಿಂದ ಶುರು ಮಾಡಿ ಕ್ಯಾಲಿಫೋರ್ನಿಯಾವರೆಗೂ ಹೋಗಿ ಅದಾದ ಮೇಲೆ ಪಂಚರಂಗಿ ಪಾಂಪಮ್ ಅಂತ ಹೇಳಿ ಲೈಫು ಇಷ್ಟೇನೆ ಅಂತ ಹೇಳಿದ್ರು ಕೂಡ ಇವರಲ್ಲೂ ಕೂಡ ಒಬ್ಬ ಕಡಲ ಮಗೆ ಇದ್ದಾನೆ. ಒಂದು ತುಳು ಸಿನಿಮಾದಲ್ಲಿ ನಟನೆಯನ್ನ ಮಾಡಿದ್ದಾರೆ. ದಿಗಂತ್ ಅವರಿಗೆ ಜೋರಾದ ಚಪ್ಪಾಳೆ. ನಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಮಾತನ್ನ ಆಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್. ಪುತ್ತೂರಿನ ಸಮಸ್ತ ಜನತೆಗೆ ನನ್ನ ಕೋಟಿ ನಮನಗಳು. ನಾನು ಅದೇ ಹೇಳೋಣ ಅಂತಿದ್ದೆ, ನನ್ನ ಮೊದಲನೇ ಸಿನಿಮಾನೇ ಕಡಲ ಮಗೆ, ತುಳು ಸಿನಿಮಾ. ಸೊ ಅಲ್ಲಿಂದನೇ ನಾನು ನನ್ನ ಕರಿಯರ್ ಸ್ಟಾರ್ಟ್ ಆಗಿದ್ದು. ಬಟ್ ಅದಾದ್ರೆ ಕನ್ನಡ ಸಿನಿಮಾ ಒಂದು ಫಸ್ಟ್ ರಿಲೀಸ್ ಆಯ್ತು. ಬಟ್ ನಾನು ಫಸ್ಟ್ ಮಾಡಿದ ಸಿನಿಮಾ ತುಳು ಸಿನಿಮಾ. ತುಳು ಎಂಕಲ್ ಒಂತೆ ಬರ್ಕೊಂಡು ಪಾತ್ರ ಬರ್ಪುಜ್ಜಿ ಏನಾದ್ರು ಬೈದ್ರೆ ಅರ್ಥ ಆಗತ್ತೆ. ಕಡಲ ಮಗೆ ತೂತೇರಾ? ಓಕೆ, ಸೂಪರ್. ಸೊ ಪುತ್ತೂರಿಗೆ ನನಗೆ ತುಂಬಾ ಹತ್ರದ ನಂತಿದೆ. ನಮ್ಮ ರಾಜಮಾವ ಇದ್ದಾರೆ, ನಮ್ಮ ಅತ್ತಿಗೆ ಪುತ್ತೂರಿನವರು. ಸೊ ಅವ್ರನ್ನ ಮೀಟ್ ಮಾಡಿದ್ಮೇಲೆ, ಇವ್ರ ಫ್ಯಾಮಿಲಿನೆಲ್ಲ ಮೀಟ್ ಮಾಡಿದ್ಮೇಲೆ ನನಗೆ ಇಲ್ಲಿನ ನಡೆ, ನುಡಿ, ಆಚಾರ, ವಿಚಾರ ಎಲ್ಲದೂ ತುಂಬಾ ಇಷ್ಟ ಆಯ್ತು. ಆಮೇಲೆ ಎಜುಕೇಶನ್ ಅಲ್ಲಿ ಇರ್ಬೋದು, ಸ್ಪೋರ್ಟ್ಸ್ ಅಲ್ಲಿ ಇರ್ಬೋದು, ಕಂಬಳ ಇರ್ಬೋದು, ಹುಲಿವೇಷ, ಎಲ್ಲದಕ್ಕೂ ಎತ್ತಿದ ಕೈ ಪುತ್ತೂರು. ಸೊ ಇಲ್ಲಿ ಬಂದು ನನಗೆ ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಾ ಇದೆ. ಅವಕಾಶ ಆದ್ರೆ ನಾನೊಂದು 2 ಸ್ಟೆಪ್ ಹುಲಿವೇಷ ಅವ್ರ ಜೊತೆ ನಾನು ಮಾಡ್ತೀನಿ. ಸೊ ಇಲ್ಲಿಗೆ ನಾನೀಗ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ರಾಜಮೋಹನ್, ನನ್ನ ಇಲ್ಲಿ ಕರೆದು ಇಲ್ಲಿ ವೇದಿಕೆಯಲ್ಲಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಆಮೇಲೆ ವಿಜಯ್ ಸಾಮ್ರಾಟ್ ಸಂಘದ ಅಧ್ಯಕ್ಷ ಸಹಜ್ ಅವರಿಗೆ ಒಂದು ಒಳ್ಳೆ ಕೆಲಸನ ಮಾಡ್ತಾ ಇದ್ದೀರಾ. ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ದಿಗಂದ್ರ ಅವರಿಗೆ ಜೋರ ಚಪ್ಪಾಳೆ. ನಿಖಿಲಿಗೆ ಬಾರಿ ಒಂಜಿ ಎಡ್ಡೆ ಸಮಯ ದಾಯದು ಪನ ನಿಖಿಲು ವೇದಿಕೆ ಪುನಂಚಿನ ಟೈಮ್ ದಿಗಂತ್ ನಿಖಿಲ್ನೊಟ್ಟಿಗೆ ಒಂಜಿ 2 ಪದ್ಯ ಪಾಡುವರು ಸರ್. ಇದಕ್ಕಿಂತ ಮುಂಚೆ ಹುಲಿವೇಷ ಡಾನ್ಸ್ ಮಾಡಿದ್ದೀರಾ? ಮಾಡಿಲ್ಲ. ಬಟ್ ತೀರ್ಥಹಳ್ಳಿಲಿ ಹುಲಿವೇಷ ಇರ್ತಾ ಇತ್ತು. ಬಟ್ ನನಗೆ ಅವಾಗ ನಮ್ಮಪ್ಪ ಬಿಡ್ತಾ ಇರ್ಲಿಲ್ಲ ಹುಲಿವೇಷ ಡಾನ್ಸ್ ಮಾಡೋದಕ್ಕೆ. ಬಟ್ ಇವಾಗ ಅವಕಾಶ ಸಿಕ್ಕಿದೆ, ನಾನು ಮಾಡ್ತೀನಿ ಈ ಸತಿ. ಓಕೆ, ಅವಾಗಲೇ ಒಂದು ಕಾಲದಲ್ಲಿ ಈ ಒಂದು ರೀತಿ ಇತ್ತು, ಮನೆಯವರು ಬಿಡ್ತಾ ಇರ್ಲಿಲ್ಲ ಹುಲಿವೇಷ ಡಾನ್ಸ್ ಮಾಡಬಾರ್ದು ಅಂತ. ಅಂದ್ರೆ ಪಿಲಿಕಲ್ನೊಟ್ಟಿಗೆ ನಿಕುಲ್ದಾದನಲ್ಲಿ ಪುನಃ ಆಡ ಬಹುಶಃ ಇನಿ ಸಾಜ್ ರೈಕುಲ್ ಅಂಚಿನ ಯುವಕರು ಅಂಚಿನ ನಾಯಕರು ಇತ್ತಿನ ಹಿಡ್ದವರ ಈ ವೇದಿಕೆ ನಮಿತ್ತು ಬರ್ತದೆ. ಪಿರಮಿಡ್ ನಲ್ಲಿ ಪುನಂಚಿನ ಪಿಲಿಕುಲು ಏತೋ ಉಲ್ಲ ಅಂಚಾದ ಅಕ್ಲೆಗೊರ ಜೋರ್ದ ದಾಟಿ ಬರೋಡು ಇಂಚಿನ ವೇದಿಕೆ ಸೃಷ್ಟಿಮಂತ ಕೊರಂಚಿನ ವಿಜಯ ಸಾಮ್ರಾಟ್. ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಇವತ್ತು ಹುಲಿವೇಷಕ್ಕೆ ಹೆಜ್ಜೆಯನ್ನು ಹಾಕ್ತೀವಿ. ಅದು ಬರೀ ನಾವುಗಳು ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂತವ್ರು ಎಲ್ಲರೂ, ಇಡೀ ವಿಶ್ವದಲ್ಲಿರುವಂತ ಎಲ್ಲರೂ ನಮ್ಮ ಕಲೆಯನ್ನ ಒಪ್ಪಿಕೊಂಡು ಮೆಚ್ಚಿಕೊಂಡು ಅವರು ಕುಣಿತಾರೆ. ಖುಷಿಯಿಂದ ಕುಣಿಯುವಂತ ಕಲೆ ಅದು ನಮ್ಮ ಹುಲಿವೇಷ ಅಂಚಾದ ತಾಸದ ಕಲೆಗೆ. ಸರ್, ಇದೀಗ ನಿಮಗೋಸ್ಕರ ಒಂದು ಸ್ಪೆಷಲ್ ಟ್ರ್ಯಾಕ್ ನಮ್ಮ ವಾದ್ಯ ಮೇಳದವರಿಂದ ಬರ್ಲಿ.
ಚಪ್ಪಾಳೆ ಬರಲಿ ಎಲ್ಲ ಅಭಿಮಾನಿಗಳಿಂದ ಜೊತೆಯಾಗಿ. ಒನ್ ಮಿನಿಟ್ ಇತ್ತೆ ನಮ್ಮ ದಿಗಂತಿಮ್ಮೇರನೊಟ್ಟಿಗೆ ಕುಡೋರಿ ಡ್ಯಾನ್ಸ್ ಮಾಲ್ಪೇರ ಜಾಯ್ನ್ ಆವೊಂದುಲ್ಲೇರು ನಿಮ್ ಜೊತೆ ಡ್ಯಾನ್ಸ್ ಮಾಡ್ಲಿಕ್ಕೆ ಈ ಹುಲಿ ಹೆಜ್ಜೆ ಹಾಕೋದಕ್ಕೆ ಜಾಯ್ನ್ ಆಗ್ತಿದ್ದಾರೆ. ಯಾರು ಅಂತ ಹೇಳಿದ್ರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಈ ಪುತ್ತೂರಲ್ಲಿ ವಿಶೇಷ ವೇದಿಕೆಯನ್ನು ಸೃಷ್ಟಿ ಮಾಡಿದ ಸಹಜ್ ರೈ ಅವರು. ನಾವು ಕೂಡ ನಿಮ್ಮ ಜೊತೆಗೆ ಇರ್ತೀವಿ ಬನ್ನಿ. ನೋಡಿ ಎಲ್ಲ ಹೇಳ್ತಿದ್ದಾರೆ ಅಲ್ತದೆ ನೀರು ಪ್ಯಾಂಟ್ ಪಾಡ್ದಲ್ಲಿ ಪುಜೆ ನಿಜವಾಯಿನ ಪಿಲಿ ಸಹಜ್ ರೈಕು ಲಂಚಿನ ಇಡೀ ವಿಜಯ ಸಾಮ್ರಾಟ್ ತಂಡ ಅಂಚದ ಅರೇನು ವೇದಿಕೆಗೆ ಇಡೀ ತಂಡದ ಪರವಾದ ಎದುಕೊಂದಿಲ್ಲ. ಒನ್ ಆಫ್ ದಿ ಬ್ಯೂಟಿಫುಲ್ ಮೂಮೆಂಟ್ ಒಂದು ಸಹಜ್ ರೈ ಅವರಿಗೆ ಜೋರ ಚಪ್ಪಾಳೆ ಕೊಡಬೇಕಿದು. ಸಹಜ್ ರೈ ಅವರ ಜೊತೆಯಲ್ಲಿ ದಿಗಂತ್ರವರ ಈಗ ನೃತ್ಯ ಪ್ರಾರಂಭ ಆಗ್ತಾ ಇದೆ. ಓಕೆ ಅಲ್ಲ ಅಭಿಮಾನಿಗಳೆಲ್ಲ ತಯಾರ? ಹಾಗೆ ನಮ್ಮ ಅನುರಾಗ್ ಕೂಡ ಒಂದು ಸ್ಟೆಪ್ ಹಾಕಿದ್ರೆ ಬಹಳ ಚೆನ್ನಾಗಿರುತ್ತೆ. ನಮ್ಮ ಮಾತ ಪುತ್ತೂರ್ದ ಈ ಒಂಜಿ ಪಿಲಿಗೊಬ್ಬಡು ನನ ಇತ್ತೆ ಕುಡೊಂಜಿ ಬಾರಿ ಬ್ಯೂಟಿಫುಲ್ ಆಯ್ನ ಮೂಮೆಂಟ್ಸ್ ಇತ್ತೆ ಕ್ರಿಯೇಟ್ ಆವೊಂದುಂಡು ಮಾತ ಬಂದುಲೊಂದು ಜೋರನ ಚಪ್ಪಾಳೆ ದೊಟ್ಟಿಗೆ ಮೂಜಿ ಜನ ಇತ್ತೆ. ಎಸ್ ಹಾಡು ಬೇಕಾ? ಓಕೆ ಪೊನ್ನುಲ್ ಮಾತ್ರ ಇರುತ್ತೆ ಆನುಲ್ಲ ಚಪ್ಪಾಳೆ ಕೊರಡು. ಕೇವಲ ಹುಡುಗಿಯರ ಮಾತ್ರ ಅಲ್ಲ ಎಲ್ಲ ಹುಡುಗರು ಕೂಡ ಚಪ್ಪಾಳೆ ಕೊಡಿ. ಓಕೆ ರೆಡಿ 1 2 3 ಸ್ಟಾರ್ಟ್ ಚಪ್ಪಾಳೆ. ರೆಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ಸಹಜ್ ರೈ ಅವರಿಗೆ, ದಿಗಂತ್ ಅವರಿಗೆ, ಹಾಗೆ ಅನುರಾಗ್ ಅವರಿಗೆ ಎಲ್ಲರೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ. ಮುಖ್ಯವಾಗಿ ಅವರು ನಿಲ್ಲಿಸದೆ ಇಡೀ ಎರಡೂ ಹಾಡುಗಳಿಗೆ ಕುಣಿದ್ರು. ಅದು ತೋರಿಸುತ್ತೆ ಅವರು ಕಲೆಯ ಮೇಲೆ ಎಷ್ಟು ಒಲವನ್ನು ಹೊಂದಿದ್ದಾರೆ ಅಂತ. ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ ದಿಗಂತ್ ಅವರಿಗೆ. ಮತ್ತೆ ಎಷ್ಟು ಫಿಟ್ ಆಗಿದ್ದಾರೆ ಅಂತ ಕೂಡ ತೋರಿಸ್ತಾ ಇದೆ, ಎಷ್ಟು ಫಿಟ್ ಆಗಿದ್ದೀರಾ ಅಂತ ಕೂಡ. ಹಾಗೇನೆ ನಮ್ಮ ಪುತ್ತೂರಿನಲ್ಲಿ ಸೇರಿರುವಂತಹ ಇಷ್ಟು ಸಾವಿರ ಅಭಿಮಾನಿಗಳ ಮುಂದೆ ಅದು ಹುಲಿಯ ಅಭಿಮಾನಿಗಳು ಹೌದು, ನಿಮ್ಮ ಅಭಿಮಾನಿಗಳು ಕೂಡ ಇದ್ದಾರೆ. ಒಂದೇ ಮಾತಿನಲ್ಲಿ ಮುಂದಿನ ಯಾವ ಸಿನಿಮಾಕ್ಕೋಸ್ಕರ ನಿಮ್ಮ ಅಭಿಮಾನಿಗಳು ಕಾಯ್ಬೇಕು ಅಂತ ಕೂಡ ಹೇಳ್ಬಿಡಿ. ಅಲ್ಲ ನನ್ಗೆ ಫಿಟ್ ಆಗಿದ್ದೀರಾ ಅಂತ ಹೇಳಿದ್ರೆ ನಾನು 2 ನಿಮಿಷಕ್ಕೆ ಸುಸ್ತು ಹೊಡೆದೋದೆ. ಅವರು ಪಾಪ 20 ನಿಮಿಷ ಪರ್ಫಾರ್ಮ್ ಮಾಡ್ತಾ ಇದಾರೆ. ಒಂದ್ಸತಿ ಅವರಿಗೆ ಜೋರಾಗಿ ಚಪ್ಪಾಳೆ ಇತ್ತು. ಅದು ನಮ್ಮ ಹುಲಿಗಳು. ಆಮೇಲೆ ಇಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇದಾರೆ ಅವ್ರು ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಒಳ್ಳೇದಾಗ್ಲಿ, ಗುಡ್ ಲಕ್. ಅವ್ರು ಪಲ್ಟಿ ಹೊಡೆದವ್ರಂತೂ ತುಂಬಾ ಚೆನ್ನಾಗಿ ಹೊಡಿತಾ ಇದ್ರು. ಗುಡ್ ಲಕ್. ನನ್ನ ಮುಂದಿನ ಚಿತ್ರ ಬ್ಯಾಚುಲರ್ ಪಾರ್ಟಿ ಅಂತ. ಅದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ರಕ್ಷಿತ್ ಶೆಟ್ಟಿ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಬ್ಯಾನರ್ ಅಲ್ಲೇ ಈ ಚಿತ್ರ ಬರ್ತಾ ಇದೆ. ಕಿರಿಕ್ ಪಾರ್ಟಿ 2 ತರ ಇದು ಬ್ಯಾಚುಲರ್ ಪಾರ್ಟಿ ಅಂತ ಮಾಡ್ತಾ ಇದೀವಿ. ಅದ್ರಲ್ಲಿ ನಾನು ನಡೆಸ್ತಾ ಇದ್ದೀನಿ. ಸೊ ವೆಡ್ಡಿಂಗ್ ಪುಲಾವ್ ಎಲ್ಲ ಆದ್ಮೇಲೆ ಬ್ಯಾಚುಲರ್ ಪಾರ್ಟಿ ಮಾಡ್ತಾ ಇದ್ದೀರಾ. ಸೊ ದಿಗಂತ್ ಅವರು ಇವತ್ತು ಬರೀ ಕನ್ನಡ ಸಿನಿಮಾ ರಂಗಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇವರು ಹಿಂದಿಯಲ್ಲೂ ಕೂಡ ಸಿನಿಮಾವನ್ನ ಮಾಡ್ತಾ ಇದ್ದಾರೆ. ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ. ಆ ಮಹಾಲಿಂಗೇಶ್ವರನ ಕ್ಷೇತ್ರದ ಮುಂದೆ ಇಲ್ಲಿ ಬಂದು ನಿಂತ್ರೆ ಸಾಕು, ಇಲ್ಲಿಂದ ಬೆಳೆದವರು ಎಷ್ಟೋ ಜನ ಇದ್ದಾರೆ. ನಿಮ್ಮ ಮೇಲೆ ಇಡೀ ನಮ್ಮ ರಾಜ್ಯದ ದೈವಗಳ ಎಲ್ಲ ಆಶೀರ್ವಾದ ಇಲ್ಲಿಂದ ಆಶಿಸ್ತೀವಿ. ಹಾಗೆ ಇವರ ಚಪ್ಪಾಳೆ ಇದ್ರೆ ಅದು ನಿಮ್ಮನ್ನ ಎಲ್ಲಿಗೂ ಕರ್ಕೊಂಡು ಹೋಗ್ಬೋದು. ಒಂದ್ಸಲ ಜೋರಾದ ಚಪ್ಪಾಳೆ ಬರಬೇಕು ಪುತ್ತೂರು ನಮ್ಮ ಧನ್ಯವಾದಗಳು.
ಹಾಗೆ ಪುತ್ತೂರಿನ ಜನತೆ ಸುಮ್ಮನೆ ಚಪ್ಪಾಳೆ ಹೊಡೆಯೋದಿಲ್ಲ, ಅಭಿಮಾನ, ಪ್ರೀತಿ, ಗೌರವ ಇದ್ರೆ ಮಾತ್ರ ಚಪ್ಪಾಳೆ ಹೊಡೆಯೋದು. ಆ ಚಪ್ಪಾಳೆ ನಿಮಗೆ ಸಿಕ್ಕಿದೆ. ಮುಂದಿನ ದಿನಗಳೆಲ್ಲವೂ ನಿಮ್ಮ ಒಳ್ಳೆಯ ದಿನಗಳಾಗಿ ಮೂಡಿ ಬರಲಿ ಅಂತ ಹೇಳಿಕೊಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ಬಂದು ವಿಜಯ ಸಾಮ್ರಾಟದ ವಿಜಯ ಯಾತ್ರೆಗೆ ನೀವು ಕೂಡ ಒಂದು ಸಾಕ್ಷಿಯಾಗಿದ್ದೀರಾ. ಸೊ ಎಲ್ಲ ಅಭಿಮಾನಿಗಳ ಪರವಾಗಿ ಧನ್ಯವಾದಗಳು. ಈಗ 7:15 ಅವರಿಗೆ ಇಲ್ಲಿಂದ ಹೊರಡಬೇಕು, 9:00 ಫ್ಲೈಟ್ ಇದೆ. ಆದ್ರೂ ಕೂಡ ನಮ್ಮ ಒಂದು ಪಿಲಿಗೊಬ್ಬಿಗೆ ಬಂದು ಯಶಸ್ವಿಯಾಗೋದಕ್ಕೆ ನೀವು ಕೂಡ ಕಾರಣಕರ್ತರು. ನಮ್ಮ ಸಹಚರಿಯವರ ಪರವಾಗಿ, ಪಿಲಿಗೊಬ್ಬು ತಂಡದ ಪರವಾಗಿ, ಎಲ್ಲ ಅಭಿಮಾನಿಗಳ ಪರವಾಗಿ ಅನಂತದ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು. ಜೋರ ಚಪ್ಪಾಳೆ. ಥ್ಯಾಂಕ್ ಯು So high I'm hypnotized. What's up is down, what's left is right. Chasing stars and holding you. I can't see the end, but we'll see it through.